ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಲು ಶುರು ಮಂತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ಪರಿಸರ ರಾಷ್ಟ್ರೀಯ ಹೆದ್ದಾರಿ ಅಜಿಪತ್ತ ಆಜೆಟ್ ಟ್ಯಾಂಕರ್ ಒಂಜೆಟ್ ಅನಿಲ ಸೋರಿಕೆ ಅದು ಟ್ಯಾಂಕರ್ನ ಬರಿಕು ಉಂತಾದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಸ್ಥಳಾಂತರಿಸುವ ಒಟ್ಟೊಟ್ಟಿಗೆ ಹೆದ್ದಾರಿದ ಸುಗಮ ಸಂಚಾರ ವ್ಯವಸ್ಥೆಗೆ ತೊಂದರೆ ಆವೊಂದಿಲ ಕತ್ತುವಣ್ಣ ಘಟನೆ ಸೋಮವಾರ ಮಧ್ಯಾಹ್ನದ ವರದಿಯಾತನು. ಕಾರವಾರದ ಕೇರಳದ ಕೊಚ್ಚಿಗೆ ಹೈಡ್ರೋಕ್ಲೋರಿಕ್ ಆಸಿಡ್ನ ಸಾಗಾಟ ಮಲ್ದೊಂದಿತ್ತಿನ ಟ್ಯಾಂಕರ್ಡ್ ತಾಂತ್ರಿಕ ದೋಷಡು ರಾಷ್ಟ್ರೀಯ ಹೆದ್ದಾರಿ ಅಚ್ಪತ್ತಾಜೆಟ್ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಉಚ್ಚಿಲ ಪರಿಸರಡ್ ಗ್ಯಾಸ್ ಸೋರಿಕೆ ತೋಜಿದು ಬತ್ತಂಡು. ಟ್ಯಾಂಕರ್ ಚಾರ್ಲಕೆ ಇನ್ನೆನು ಗಮನಿಸಾದು ಹೆದ್ದಾರಿ ಬರಿಟು ಟ್ಯಾಂಕರ್ನ ಉಂತಾದಾನಗ ಸ್ಥಳೀಯರು ಇನ್ನೆನು ಗಮನಿಸಾದು ತಕ್ಷಣ ಉಳ್ಳಾಲ ಪೊಲೀಸರಿಗೆ ವಿಷಯ ತಿಳಿಪಾಯರು. ಆಸಿಡ್ ಸೋರಿಕೆಡು ಉಸಿರಾಟಗೂ ತೊಂದರೆಯಾಪನ ಸಾಧ್ಯತೆ ಇದ್ದು ಅಗ್ನಿಶಾಮಕ ದಳ, ಎಸ್ಟಿಆರ್ಎಫ್, ವಿಪತ್ತು ನಿರ್ವಹಣಾ ತಂಡ, ಎಂಸಿಎಫ್, ಬಿಎಸ್ಎಫ್ ತಂಡಲದ ಪರಿಣಿತರು ಜಾಗೆಗೆ ಬತ್ತದು ಸುರಕ್ಷತಾ ಕ್ರಮಲೆಂದೆ ತೊಂಡಿರು. ಉಚ್ಚಿಲದ ನಿರ್ಮಾಣ ಹಂತಡು ಉಪ್ಪುನ ಎಂಆರ್ಪಿಎಲ್ ಪೆಟ್ರೋಲ್ ಬಂಕ್ದ ಮಲ್ಲ ಜಾಗೆಡು ಟ್ಯಾಂಕರ್ನ ಉಂತಾದ ಅನಿಲ ಸೋರಿಕೆ ಜಾಗೆಗೂ ಎಂಸಿಲ್ ಅಂಟಿಸಾದು ತಡೆಯರ ಪ್ರಯತ್ನ ಬತ್ತಂಡಲ ಸೋರಿಕೆ ದುಂಬರಿಂಡು. ತಕ್ಷಣ ಹೈಡ್ರೋಕ್ಲೋರಿಕ್ ಆಸಿಡ್ನ ಟ್ಯಾಂಕರ್ ಹಿಡಿದು ಸ್ಥಳಾಂತರ ಮಲ್ಪನ ಬೇಲೆ ಶುರು ಮಲ್ತೇರು. ಟ್ಯಾಂಕರ್ಡ್ ಒಟ್ಟು 33,000 ಲೀಟರ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದ್ದದು ರಾತ್ರಿ ಮುಟ್ಟಲ ಇನ್ನೇನು ಸ್ಥಳಾಂತರಿಸಾವನ ಬೇಲೆ ದುಂಬರಿಂಡು. ಉಳ್ಳಾಲ ಬೊಕ್ಕ ಸಂಚಾರಿ ಪೊಲೀಸರು ಜಾಗಿಡಿತದು ಹೆದ್ದಾರಿ ಸಂಚಾರಗ ತೊಂದರೆ ಆವೊಂದಿಲಕ ತೂಗೊಂಡಿರು. ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ಬೊಕ್ಕ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಇನ್ನತ ಬಗೆಟ್ ಮಾಹಿತಿ ಕೊರಿಯರು. ಸುಮಾರು 12 ಸಮಯಕ್ಕೆ ರಾಸಾಯನಿಕವನ್ನು ತುಂಬಿಸಿಕೊಳ್ಳುವಂಥ ಟ್ಯಾಂಕರ್ ನಮ್ಮ ಕಾರವಾರದಿಂದ ಕೊಚ್ಚಿಗೆ ಹೋಗುವಂಥ ಟ್ಯಾಂಕರ್ ನಮ್ಮ ಉಚ್ಚಿಲ ಪ್ರದೇಶದಲ್ಲಿ ಸಣ್ಣ ಅದಕ್ಕೆ ಡ್ಯಾಮೇಜ್ ಆಗಿ ರಾಸಾಯನಿಕ ಸೋರುವಂಥ ವ್ಯವಸ್ಥೆ ಆಗಿತ್ತು. ಸ್ಥಳೀಯರಲ್ಲಿ ನೋಡಿದ ಕೂಡಲೇ ಅದನ್ನು ಅದರ ಡ್ರೈವರ್ಗೆ ತಿಳಿಸಿ ಸ್ವಲ್ಪ ಮುಂದಕ್ಕೆ ಅಲ್ಲಿ ಸಾರ್ವಜನಿಕ ಮನೆಗಳಿಲ್ಲದಂತಹ ಪ್ರದೇಶದಲ್ಲಿ ನಿಲ್ಲಿಸಿ ಸೂಕ್ತ ಅಧಿಕಾರಿಗಳಿಗೆ ಸೋಮೇಶ್ವರ ಪುರಸಭೆಗೆ, ಅದೇ ರೀತಿ ಪೊಲೀಸ್ ಇಲಾಖೆಗೆ, ತಹಶೀಲ್ದಾರಿಗೆ, ವಿಎನ್ ಅವರಿಗೆ, ಅದೇ ರೀತಿ ಎಸ್ಟಿಆರ್ಎಫ್ ತಂಡ ಹಾಗೂ ಎಂಆರ್ಎಫ್ನವರಿಗೆ ತುರ್ತಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಕೂಡಲೇ ಅವರು ಸಂದರ್ಭಕ್ಕೆ ಸರಿಯಾಗಿ ಇಲ್ಲಿ ಬಂದು ಅದಕ್ಕೆ ತಾತ್ಕಾಲಿಕ ಕೆಮಿಕಲಿನ ಸೋರಿಕೆ ಆದರೆ ಅದನ್ನು ನಿಲುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ತಿಳಿಸಿದಾಗೆ ಆ ರಾಸಾಯನಿಕ ಏನು ಅಷ್ಟೇನು ವಿಷಯುಕ್ತವಲ್ಲ, ಆದರೆ ಬೆಂಕಿ ಹೊತ್ತು ಹತ್ತುಗಳನ್ನು ಸಾಧಿಸಿಗಳು ಇಲ್ಲ ಅಂತ ತಿಳಿಸಿದ್ದಾರೆ. ಸ್ವಲ್ಪ ನಮಗೆಲ್ಲ ಸ್ವಲ್ಪ ಸಮಾಧಾನಕರ. ಆದರೂ ಆ ಕೆಮಿಕಲ್ ಸಾರ್ವಜನಿಕರಿಗೆ ಅದರ ಹತ್ತಿರ ಬಂದಲ್ಲೇ ಅದು ತುಂಬ ಹಾನಿ ಉಂಟು ಮಾಡುವಂಥ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಎಂಆರ್ಎಫ್ ಎಂಸಿಎಫ್ ಕಡೆಯಿಂದ ಎಂಆರ್ಎಫ್ನವರು ಬೇರೆ ಟ್ಯಾಂಕರ್ನ ತರಿಸಿ ಇದರಲ್ಲಿರುವಂಥ ಕೆಮಿಕಲನ್ನು ಅದಕ್ಕೆ ವರ್ಗಾಯಿಸಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂಥ ರೀತಿಯಲ್ಲಿ ಪರಿಶ್ರಮ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಸಾಧಾರಣ ಮಧ್ಯಾಹ್ನದಿಂದ ನಿರಂತರವಾಗಿ ಇಲ್ಲಿ ಇದ್ದುಕೊಂಡು ಅದನ್ನು ವ್ಯವಸ್ಥೆಯನ್ನು ನೋಡ್ಕೊಳ್ತಿದ್ದಾರೆ. ಅದೇ ರೀತಿ ಎಂಸಿಎಫ್ನವರು, ಎಂಆರ್ಪಿಎಲ್ನವರು, ಅದೇ ರೀತಿ ಎಸ್ಟಿಆರ್ಎಫ್ನ ತಂಡದವರು ಪೂರ್ತಿಯಾಗಿ ಇಲ್ಲಿ ಇದ್ದುಕೊಂಡು ಯಾವುದೇ ಅಪಾಯ ಆಗದ ರೀತಿಯಲ್ಲಿ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಪುಟ್ಟರಾಜ್ ಅವರು, ವಿಎನ್ ಅವರು, ಎಲ್ಲ ಅಧಿಕಾರಿಗಳು ಕೂಡ ಪುರಸಭೆ ಅಧಿಕಾರಿಗಳು ಇದ್ದುಕೊಂಡು ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾರ್ವಜನಿಕರು ಕೂಡ ನಮಗೆ ಸಾಕಷ್ಟು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದು ಯಾವುದೇ ಹಾನಿ ಕೂಡ ಆಗುವಲ್ಲ ಅಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ವರ್ಗಾಯಿಸುವಂಥ ಕೆಲಸವನ್ನು ಆಗ್ತದೆ. ಟ್ಯಾಂಕರ್ ಇದು ಕಾರವಾರದಿಂದ ಕೊಚ್ಚಿಗೆ ಹೋಗ್ತಿರ್ತಕ್ಕಂಥ ಲಾರಿ. ಈ ಲಾರಿ ಹಿಂದೆ ಸೋರಿಕೆ, ಈ ಆ್ಯಸಿಡ್ ಸೋರಿಕೆ ಆಗ್ತಿರೋದ್ರಿಂದ ಈಗ ನಾವು ಉಚ್ಚಿಲದಿಂದ ಅಲ್ಲಿ ರೋಡು ಇದು ಇಲ್ಲಿಗೆ ಸೈಡಿಗೆ ತಂದು ಹಾಕಿದ್ದೀವಿ. ಈಗ ಎಲ್ಲ ಬಂದಿದ್ದಾರೆ, SDRF, ಫೈರ್ ಎಲ್ಲ ಸ್ಟಾಫ್, MRPL ಅವರು ಎಲ್ಲರೂ ಬಂದಿದ್ದಾರೆ. ಈಗ ಇದನ್ನು ಬೇರೆ ಲಾರಿಗೆ ಶಿಫ್ಟ್ ಮಾಡಿ ಅದನ್ನು ದುರಸ್ತಿಗೊಳಿಸಿ ನಂತರ ನಾವು
ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಪೊಲೀಸ್ ಇಲಾಖೆ, ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಫೈರು, MRPL ಅವರು ಸಹ ಬಂದಿದ್ದಾರೆ. SDRF ತಂಡ ಇದೆ. ಹಾಗೆ ಇತರ ಇಲಾಖೆಗಳು ಸಹ ಬಂದು ಕೆಲಸ ನಿರ್ವಹಿಸ್ತಿದ್ದಾರೆ. ಎಲ್ಲರೂ ಕೆಲಸ ನಿರ್ವಹಿಸ್ತಿದ್ದಾರೆ. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ತೀವಿ. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಶ್ರೀ ರಮಾನಂದ ಸ್ವಾಮೀಜಿ ಮಠಟ್ ಶ್ರೀ ಕ್ಷೇತ್ರದ ಅಧ್ವೈರು ಪರಮ ಪೂಜ್ಯ ಶ್ರೀ 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 ರಮಾನಂದ ಸ್ವಾಮೀಜಿಲಿನ 75ನೇ ವರ್ಷದ ಪುಟ್ಟು ಪರ್ವಾಚರಣೆ ಅಪ್ಪಲನ ದಿನಾಚರಣೆ ಆದ ಶ್ರೀ ಸತ್ಯನಾರಾಯಣ ಪೂಜಾ ವಿಧಿಕ್ಲೆಡು ಸೋಮವಾರ ಕಾಂಡ ಶ್ರೀ ಕ್ಷೇತ್ರಡು ಆಚರಣೆ ಆಂಡು. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇಂದ ನಿರಂಡು ನಡಪುನ ಶ್ರೀ ಕೊಲ್ಯ ಮಠ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನಡು ಪರಮ ಪೂಜ್ಯ ರಾಜಯೋಗಿ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಲಿನ ಜಯಂತಿ ಉತ್ಸವನು ವರ್ಷಂ ಪ್ರತಿ ಅಪ್ಪೆಲನ ದಿನಾಚರಣೆಯಾದ ಆಚರಣೆ ಮಲ್ಪನ ವಾಡಿಕೆ. ಈ ಸತ್ತಿಲ 75ನೇ ಜಯಂತಿ ಉತ್ಸವನು ಅಪ್ಪೆಲನ ದಿನಾಚರಣೆಯಾದ ಸೋಮವಾರ ಆಚರಣೆ ಮಲ್ತೊಂಡೇರು. ಕಾಂಡೆ ಗಣಪತಿ ಹೋಮ ಆದ ಗುರುಪೂಜೆಯಾದ ಶ್ರೀ ಸ್ವಾಮಿ ರಮಾನಂದಾಶ್ರಮ ಮಾತೃ ಮಂಡಳಿದ ಕ್ಲಿರ್ದು ಲಲಿತ ಸಹಸ್ರನಾಮ ಪಠಣ ಭಜನೆ ನಡೆತಲು.
ಅವರದು ಬೊಕ್ಕ ಲೋಕ ಕಲ್ಯಾಣಾರ್ಥವಾದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡಪಾಯರು. ಮಧ್ಯಾಹ್ನದ ಮಹಾಪೂಜೆಯಾದ ಪ್ರಸಾದ ವಿತರಣೆ ಅನ್ನ ಸಂದರ್ಭ ನಡೆತಲು. ಸುದ್ದಿಗೊಂಚಲ್ಗೆ ಸ್ವಾಗತ. ಇಸ್ಮಾಯಿಲ್ ಶಾಫಿ ಮುತಾಲಿಕೆದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ಹೊಸ ಕಚೇರಿದ ಉದಿಪನ ಲೇಸು ಅಂಗನವಾಡಿಗೆ ಕುರ್ಚಿ ವಿತರಣೆ ಬಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಚೆಕ್ ವಿತರಣದ ಕಾರ್ಯಕ್ರಮನು ತೊಕ್ಕೋಟು ಕೆರೆಬೈಲ್ ಗ್ರೀನ್ ಸಿಟಿ ಕಟ್ಟಣದ ಪರಿಸರ ಐತರ ಕಾಂಡೆ ನಡಪಾಯರು. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ದ ತೊಕ್ಕೋಟುದ ಹೊಸ ಕಚೇರಿ ಉದಿಪನ ಅಂಗನವಾಡಿಗೂ ಕುರ್ಚಿ ಬೊಕ್ಕ ವಿದ್ಯಾರ್ಥಿಗಳಿಗೆ ಸಮವಸ್ತ್ರದ ಚೆಕ್ ವಿತರಣೆ ಕಾರ್ಯಕ್ರಮನು ಐತಾರ ನಡಪಾಯರು. ಮೂಡಾದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಕಾರ್ಯಕ್ರಮನು ಉದಿಪನ ಮಲ್ದದ ಜೀವನ ಶಾಶ್ವತ ಆತ್ ಬದುಕುದುಪ್ನಗ ನಮ ಕುಡೋರೆಗ ಮಲ್ಪನ ಸಗಾಯ ಶಾಶ್ವತ ಅಂಚಿನ ಗುಣ ನಮಡ ಒಪ್ಪೋಡು ಆ ನಿಟ್ಟಿಡು ಟ್ರಸ್ಟ್ದ ಕಾರ್ಯ ಶ್ಲಾಘನೀಯ ಪಂಡ ತೆರಿಪಾಯರು. ಎಲ್ಲರೂ ಕೂಡ ಸಹಕಾರ ನೀಡಬೇಕು. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂತಹ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇದೀಗ ಮೂಡ ಅಧ್ಯಕ್ಷರು ಸಸಿಗೆ ನೀರನ್ನು ಹಾಕುವ ಮೂಲಕ ಅಧಿಕೃತವಾಗಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ನೂತನ ಸುಸಜ್ಜಿತ ಕಚೇರಿಯ ಉದ್ಘಾಟನಾ ಸಮಾರಂಭದ ಸೂರು ಇಲ್ಲದವರಿಗೆ ಸೂರು ಕಟ್ಟಿಸಿಕೊಡುವಂಥ ವ್ಯವಸ್ಥೆ, ವೈದ್ಯಕೀಯ ಸಮಸ್ಯೆಗಳಿದ್ದವರಿಗೆ ನೆರವಾಗುವಂಥ ಸಂಸ್ಥೆ, ಅದು ಅಲ್ಲದೆ ಇನ್ನಿತರ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ತನ್ನನ್ನು ತಾನು ತೊಡಗಿಸಿಕೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಿದಂಥ ಬಹಳಷ್ಟು ಅನುಭವವನ್ನು ಹೊಂದಿರುವವರು ಮತ್ತು ಸಮಾಜದಲ್ಲಿ ಉತ್ತಮ ಗೌರವವನ್ನು ಹೊಂದಿರುವರು, ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡವರು. ಇವತ್ತು ಅವರ ನೇತೃತ್ವದಲ್ಲಿ ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಒಂದು ಉತ್ತಮ ಕಟ್ಟಡದಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಅವರ ನೇತೃತ್ವದಲ್ಲಿ ಅವರ ಎಲ್ಲ ಟ್ರಸ್ಟಿಗಳು ಸೇರಿಕೊಂಡು ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಅವಕಾಶ ಭಗವಂತನವರಿಗೆ ಕೊಡಿಸಲಿ. ಇನ್ನಷ್ಟು ಬಡವರಿಗೆ, ಸೂರಿಲ್ಲದವರಿಗೆ ಸೂರು ಕೊಡುವಂಥ ವ್ಯವಸ್ಥೆ, ವೈದ್ಯಕೀಯ ನೆರವು ನೀಡುವಂಥ ವ್ಯವಸ್ಥೆ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಬಡವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅವಕಾಶವನ್ನು ಭಗವಂತ ಅವರಿಗೆ ಶಕ್ತಿ ನೀಡಲಿ. ತೊಕ್ಕೋಟು ಮಸ್ಜಿದುಲ್ ಹುದಾ ಅಧ್ಯಕ್ಷರು ಯುಎಂ ಹಸನಬ್ಬ ಕಚೇರಿನ ಉದಿಪನ ಮಲ್ತೇರು. ಸಮಾಜ ಸೇವಕರು ಅಬ್ದುಲ್ ರಜಾಕ್ ಬಾಬುಗಟ್ಟೆ ಕಂಪ್ಯೂಟರ್ನ ಉದಿಪನ ಮಲ್ತೇರು. ಕಾರ್ಯಕ್ರಮದ ಮಲವಿನಿರಾದ ಪಾಲ್ಪಡೆಯಿನ ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್ ಶುಭ ಹಾರೈಸಿರು. ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ. ಎರಡನೆಯದು, ಎಲ್ಲ ಧರ್ಮೀಯರು ಇದ್ದಾರೆ ಅಲ್ಲಿ, ಧರ್ಮದ ನಾಯಕರುಗಳಲ್ಲಿ ಇದ್ದಾರೆ. ಮೂರನೆಯದ್ದು, ಎಲ್ಲ ಮುಖ್ಯವಾಗಿ ಸಮಾಜ ಸೇವೆ ಮಾಡ್ತಕ್ಕಂತಹ ಕೆಲವು ನಾಯಕರು ಅಲ್ಲಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಜಾತಿ ಧರ್ಮ ವರ್ಗದ ಜನಗಳನ್ನು ಸೇರಿಸಿಕೊಂಡು ಒಂದು ಸರ್ವಧರ್ಮೀಯವಾದಂತಹ ಒಂದು ಆದರ್ಶವನ್ನು ಈ ಸಮಾಜಕ್ಕೆ ತೋರಿಸತಕ್ಕಂಥ ಒಂದು ಕೆಲಸವನ್ನು ಇಸ್ಮಾಯಿಲ್ ಶಾಫಿ ಅವರು ಮಾಡಿದ್ದಾರಲ್ಲ, ಅದಕ್ಕೆ ನಾವು ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸಿದ್ದೇವೆ. ಇನ್ನು ಎರಡನೇದಾಗಿ ಅಂತಂದರೆ, ಯಾವಾಗಲೂ ಈ ಸಮಾಜ ಸೇವೆ ಎನ್ನುವಂಥದ್ದು, ಮುಖ್ಯವಾಗಿ ಈ ಸೋಷಿಯಲ್ ವರ್ಕ್ ಅಂತ ನಾವು ಹೇಳ್ತೇವೆ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಯಾಕೆ ಅಂತಂದರೆ ಈಗೆಲ್ಲ ಏನಾಗ್ತದೆ ಅಂತಂದರೆ, ಜನಗಳ ಮನಸ್ಸು ಸರಿ ಇಲ್ಲ. ಈ ಮನಸ್ಸು ಸರಿ ಇಲ್ಲದೆ ಇದ್ದರೆ ಏನಾಗ್ತದೆ ಅಂದರೆ, ಈ ಬಂಧುತ್ವ ಅಷ್ಟು ಸುಲಭದಲ್ಲಿ ಏನಾಗುವುದಿಲ್ಲ, ಅದು ಹುಟ್ಟಿಕೊಳ್ಳುವುದಿಲ್ಲ. ಬಂಧುತ್ವ ಹುಟ್ಟಿಕೊಳ್ಳಬೇಕು ಅಂತಾಗಿದ್ದರೆ ಪ್ರತಿಯೊಬ್ಬರು ಕೂಡ, ಯಾವುದೇ ಜಾತಿ ಧರ್ಮದವರೇ ಆಗಿರಲಿ, ಅವರ ಮನಸ್ಸು ಸರಿ ಇರಬೇಕು. ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ
ಗುರ್ಕಾರ್ಮೆದ ಪಾತೆರ ಪಂಡೇರು. ಮತ್ತು ನಮ್ಮ ಟ್ರಸ್ಟಿಯಲ್ಲಿ ನನ್ನೊಟ್ಟಿಗೆ ಆಸಿಫ್ ಮತ್ತು ನನ್ನ ಧರ್ಮಪತ್ನಿ ಸೌದಾ ಇಸ್ಮಾಯಿಲ್ ಮತ್ತು ನನ್ನ ಮಗ ಸಾಬಿತ್ ಅಲಿ ಮತ್ತು ನನ್ನ ಅಕ್ಕನ ಮಗ ಅಕೌಂಟೆಂಟ್ ಆಗಿರುವ ನಜೀರ್, ನಾವು 5 ಜನರು ಸೇರಿ ಈ ಒಂದು ಟ್ರಸ್ಟನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಒಂದು ನಮ್ಮೊಳಗೆ ಈ ಟ್ರಸ್ಟ್ ಮಾಡಿ ನಾವೇನೋ ಏನು ಮಾಡಬೇಕೆಂಬ ಹಂಬಲ ಇಲ್ಲ. ಜನರ ಕಷ್ಟಕ್ಕೆ ನಮ್ಮ ಸ್ಪಂದನೆ ನೀಡಬೇಕು, ನೊಂದವರ ಧ್ವನಿಯಾಗಬೇಕು, ಬಡವರ ಕಣ್ಣೀರು ಒರೆಸಬೇಕು, ಈ ದೇಶಕ್ಕೆ ಒಂದು ಉತ್ತಮ ಪ್ರಜೆಯಾಗಿ ಬಾಳಬೇಕು, ಈ ದೇಶದಲ್ಲಿರುವ ಎಲ್ಲರನ್ನು ನಾವು ಒಂದೇ ತಾಯಿಯ ಮಕ್ಕಳಾಗಿ ನೋಡಬೇಕು. ನಮ್ಮ ಕಚೇರಿಯಲ್ಲಿ ಒಂದು ಮಸೀದಿ ಇದ್ದರೆ ಮತ್ತೊಂದು ದೇವಸ್ಥಾನ ಉಂಟು, ಇನ್ನೊಂದು ಚರ್ಚ್ ಇದೆ. ಬಹುಶಃ ಇದು ಯಾಕೆ ನಾವು ನಮ್ಮ ಕಚೇರಿಯಲ್ಲಿ ಹಾಕಿದ್ದೇವೆ ಅಂದರೆ ಇಲ್ಲಿ ಪ್ರತಿಯೊಂದು ಧರ್ಮಗುರುಗಳಿದ್ದಾರೆ, ಎಲ್ಲ ಧರ್ಮದ ಧರ್ಮಗುರುಗಳನ್ನು ಹಾಕಿದ್ದೇವೆ. ಸ್ವತಂತ್ರಕ್ಕೆ ಹೋರಾಟ ಮಾಡಿದ ಸೇನಾನಿಗಳ ಫೋಟೋವನ್ನು ಹಾಕಿದ್ದೇವೆ. ಮತ್ತು ಉಳ್ಳಾಲ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು MLAಗಳು ಆಯ್ಕೆಯಾಗಿ ಬಂದಿದ್ದಾರೆ ಅವರ ಫೋಟೋಗಳನ್ನು ಹಾಕಿದ್ದೇವೆ. ಮತ್ತು ನಮ್ಮ ಆಫೀಸಿಗೆ ತಾವೆಲ್ಲರೂ ಹೋಗುವ ಮುಂಚೆ ಬಂದು ಭೇಟಿ ಕೊಟ್ಟು ಎಲ್ಲರೂ ನಮ್ಮ ಆಫೀಸನ್ನು ಒಂದು ವೀಕ್ಷಣೆ ಮಾಡಿ ನಮಗೆ ಶುಭ ಹಾರೈಕೆ ಮಾಡಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮೈಸೂರು ವಿಭಾಗೀಯ ಕಾರ್ಯದರ್ಶಿ ತ್ಯಾಗಂ ಹರೇಕಳ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಸಾಮಾಜಿಕ ಕಾರ್ಯಕರ್ತರು ಈಸಾ ಬಜಾಲ್, ಕುಡ್ಲಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಅಬ್ದುಲ್ ಕರೀಂ, ಮುಸ್ಲಿಂ ಜಸ್ಟಿಸ್ ಫಾರಂ ಅಧ್ಯಕ್ಷರು ಇಕ್ಬಾಲ್ ಸಾಮನಿಗೆ, ಉಳ್ಳಾಲ ನಗರಸಭೆ ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು, ರಾಜಕೀಯ ಮುಖಂಡರು ಮೆಗಾ ಸಲೀಂ, ಮನ್ಸೂರ್ ಮಂಚಿಲ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಹಸನ್ ಅಬೂಬಕರ್, ಅಶ್ರಫಿ ಹಮಾದಿ ದುವಾ ನಡಪಾಯರು, ಶಂಶೀರ್ ಬುಡೋಳಿ ಸಭೆಸ್ದಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಎಕ್ಕೂರು ಸದಾಶಿವನಗರ ಶ್ರೀ ಸುಬ್ರಹ್ಮಣ್ಯ ಶಾಖಾ ಮಠದ ಶ್ರೀ ಅನಂತನಾಗ ಸುಬ್ರಹ್ಮಣ್ಯ ದೇವಸ್ಥಾನದ ಸುಬ್ರಹ್ಮಣ್ಯ ಷಷ್ಠಿದ ಅಂಗವಾದ ಭಜನಾ ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷ ಪೂಜಾ ಸೇವೆದೊಟ್ಟಿಗೆ ಶನಿವಾರ ನಡೆಪಾಯಿರು. ಎಕ್ಕೂರು ಸದಾಶಿವನಗರದ ಶ್ರೀ ಸುಬ್ರಹ್ಮಣ್ಯ ಶಾಖಾ ಮಠದ ಶ್ರೀ ಅನಂತನಾಗ ಸುಬ್ರಹ್ಮಣ್ಯ ದೇವಸ್ಥಾನದ ಶ್ರೀ ಸುಬ್ರಹ್ಮಣ್ಯ ಷಷ್ಠಿದ ವಿಶೇಷ ಪೂಜಾ ಸೇವೆಲು ಸಾಂಸ್ಕೃತಿಕ ಕಾರ್ಯಕ್ರಮ ಭಜನಾ ಸೇವೆಡು ಶುಕ್ರವಾರದ ಐತಾರ ಮಠ ನಡೆತಂಡು. ಶನಿವಾರ ಬಯ್ಯಡು ಅಟಣೆ ಮಲ್ತಿನ ಸಾಂಸ್ಕೃತಿಕ ಬೊಕ್ಕ ಭಜನಾ ಸೇವೆನು ವೇದಮೂರ್ತಿ ಬ್ರಹ್ಮಶ್ರೀ ಎಂ ಗೋಪಾಲಕೃಷ್ಣ ತಂತ್ರಿಲು ತುಡರ್ ಬೆಳಗಾದು ಉದಿಪನ ಮಲ್ತೇರು. ಪೊಸಕುರಲ್ ಜಯಂತ್ ಸಂಕೋಳಿಗೆ ಕಾರ್ಯಕ್ರಮದ ಬಗೆಟು ಪೊಲವು ಕೊರಿಯರು. ವಿದುಷಿ ಶ್ರೀಮತಿ ರಕ್ಷಿತಾ ಲಕ್ಷ್ಮೀನಾರಾಯಣ್ ಭಟ್ರೇನ ಶ್ರೀ ಅನಂತನಾಗ ಸುಬ್ರಹ್ಮಣ್ಯ ಗೀತ ನರ್ತನ ಕೇಂದ್ರದ ವಿದ್ಯಾರ್ಥಿಗಳು ನೃತ್ಯ ಲಹರಿನ ನಡಪಾದ ಕೊರಿಯರು.
బయ్యడు శ్రీ అనంతనాగ సుబ్రహ్మణ్య దీనబంధు భజనా సంస్థೆ ವಿದ್ಯಾರ್ಥಿಗಳು ಕುಣಿತ ಭಜನಾ ಸೇವೆಯನ್ನು ನಡಪಾತುಕೊರಿಯರು. ಸಂಗೀತ ಪ್ರಿಯನೇ ಬಾರೋ ಜಂಗೂಳಿ ಬಾಳಿಸಲು ಸಂಗೀತ ಪ್ರಿಯನೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಲೋಕ ಸುದ್ದಿಗೊಂಚಲಿಗೆ ಸ್ವಾಗತ. ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿದ ವಾರ್ಷಿಕ ಮಹಾಸಭೆಯನ್ನು ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಐತಾರ ಮಧ್ಯಾಹ್ನ ನಡಪಾಯಿರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಅಟಣೆ ಮಲ್ತಿನ ಭಾರತೀಯ ತೀಯ ಸಮಾಜ ಉಳ್ಳಾಲ ಕ್ಷೇತ್ರ ಸಮಿತಿದ ವಾರ್ಷಿಕ ಮಹಾಸಭೆಯನ್ನು ಕುಡ್ಲಾ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಉದಿಪನ ಮಲ್ತೇರು. ಸರ್ಕಾರದ ತಿಕ್ಕುನ ಸವಲತ್ತುలను ಪಡೆಪುನಿಟ್ಟು ತೀಯ ಸಮಾಜ ದಿಂಜ ಪಿರ ಓರಿದಂಡು. ಬೇತ ಸಮಾಜದಕ್ಲು ತಂಕ್ಲೆ ಸಮಾಜನ ಅಭಿವೃದ್ಧಿ ಮಲ್ತದು ಗಟ್ಟಿ ಮಲ್ತದು ಸರ್ಕಾರದ ತಿಕ್ಕುನ ಮಾತಾ ಸವಲತ್ತುలను ಪಡೆವನ್ವೇರು. ತೀಯ ಸಮಾಜಲ ತಂಕ್ಲೆನ ಸಂಘಟನೆಯನ್ನು ಬುಲಿಪಾವೊಂದು ಅಭಿವೃದ್ಧಿ ಆವಡು ಪಂಡು ತೆರಿಪಾಯಿನ ಕುಡ್ಲಾ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಪ್ರಕ್ರಿಯೆಯನ್ನು ನಡಪಾದು ಘೋಷಣೆ ಮಲ್ತೇರು. ಸಮಾಜ ದೇವಸ್ಥಾನಗಳಿದ್ದರೂ ಕೂಡ ಎಲ್ಲರೂ ಭಾಗವಹಿಸುವಂಥದ್ದು ಎಲ್ಲ ಪರಿಸರದ ಎಲ್ಲರೂ ಭಾಗವಹಿಸ್ತಾರೆ. ಆದರೆ ಅದರ ಆಡಳಿತದ ಚುಕ್ಕಾಣಿ ಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಸಮಾಜ ಸಂಘಟನೆ ಆಗಬೇಕೆಂಬ ದೃಷ್ಟಿಯಲ್ಲಿ ಅವತ್ತು ನಾನೂ ಶೆಟ್ಟರವರು ಅವರ ಮುಖಾಂತರ ಮುಂಬೈಯಿಂದ MSN ವೈದ್ಯರವರು, ಅದೇ ರೀತಿ BC ಕರ್ಕೇರವರು, ಇನ್ನೂ ಅನೇಕ ನಾಯಕರುಗಳು ಬಂದು ಇಲ್ಲಿ ಭಾರತೀಯ ತೀಯ ಸಮಾಜದ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಮಾಜದ ಮುಖಾಂತರ ಸಮಾಜ ಸಂಘಟನೆ ಮಾಡ್ತಾಯಿದ್ರು. ಇದು ಕಳೆದ ಕೆಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಾಗ ಮತ್ತೆ ಕೆಲವು ವರ್ಷ ಅದು ತಟಸ್ಥವಾಗಿ ನಿಂತಾಗ ಮತ್ತೆ ಭಾರತೀಯ ತೀಯ ಸಮಾಜದ ಇದನ್ನು ನಾವು ಮತ್ತೆ ವಹಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಸಮಾಜದ ಸಂಘಟನೆಗೆ ಪ್ರಯತ್ನ ಮಾಡಬೇಕು ಅಂತ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ನೇತೃತ್ವದಲ್ಲಿ ಇವತ್ತು ಸಮಾಜ ಮತ್ತೆ ಸಂಘಟನೆ ಆಗ್ತಾ ಇದೆ. ಇವತ್ತು ಎಲ್ಲ ಕ್ಷೇತ್ರಗಳ ವಲಯ ಸಮಿತಿಯ ಮಹಾಸಭೆ ನಡೆದು ಅವರು ವರದಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ಉಳ್ಳಾಲ ವಲಯದ ವಾರ್ಷಿಕ ಮಹಾಸಭೆ ಈ ಸಮಿತಿಯ ಅಧ್ಯಕ್ಷರು
ಸಮಾಜದ ಧುರೀಣರಾದಂಥ ಸನ್ಮಾನ್ಯ ದಿನೇಶ್ ಕುಂಪಲ್ರವರ ನೇತೃತ್ವದಲ್ಲಿ ನಡೀತಾ ಇದೆ. ಸಮಾಜದ ಸಂಘಟನೆ ಯಾಕೆ ಬೇಕು ಅಂತ ಹೇಳಿದರೆ, ನಾವೆಲ್ಲ ನೋಡ್ತಾ ಇದ್ದೇವೆ, ಎಲ್ಲ ಸಣ್ಣ ಸಣ್ಣ ಸಮಾಜದವರು ಕೂಡ ಇವತ್ತು ಅವರ ಸಮಾಜದ ಸಂಘಟನೆ ಮಾಡಿಕೊಂಡು ಸಮಾಜಕ್ಕೆ ಸಿಗುವಂಥ ಗೌರವಗಳನ್ನು ಗುರುತಿಸಿಕೊಳ್ಳುವಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ನಮ್ಮ ಸಮಾಜ ಬಲಿಷ್ಠ ಆಗಬೇಕು, ಸಮಾಜದ ಸಂಘಟನೆ ಆಗಬೇಕೆಂಬ ಇದನ್ನು ಇಟ್ಕೊಂಡ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡುವಂತ ಹೇಳಿಕೊಂಡು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಿ ಯಾರು ಬೇಡ ಹೇಳೋದಿಲ್ಲ. ಆದರೆ ಸಮಾಜ ಅಂತ ಬಂದಾಗ, ಸಮಾಜದ ಸಂಘಟನೆ ಅಂತಾಗ ನಾವೆಲ್ಲ ಒಟ್ಟಾಗಬೇಕು. ನಮ್ಮ ಸಮಾಜದ ಸಂಘಟನೆಯನ್ನು ತೋರಿಸಿ ಅದರಿಂದ ಸರ್ಕಾರದಿಂದ ಸವಲತ್ತು ಪಡೆಯುವಲ್ಲಿ ನಾವು ಯಶಸ್ವಿ ಆಗಬೇಕು. ಮಹಾಸಭೆದ ಗುರ್ಕಾರ್ನ ವಯಸ್ಸೊಂಡಿನ ಉಳ್ಳಾಲ ಸಮಿತಿ ಅಧ್ಯಕ್ಷರು ದಿನೇಶ್ ಕುಂಪಲ ತೀಯಾ ಸಮಾಜ ಸಂಘಟಿತವಾದ ದುಂಬು ಬರಡು ರಾಜಕೀಯನು ಮದತದು ಸಮಾಜದ ಅಭಿವೃದ್ಧಿನು ಗೇನಡ ದೀವೊಂದು ಮಾತೆರ್ಲ ಬೇಲೆ ಮಲ್ಪುಡು ಪಂಡ ತೆರಿಪಾಯರು. ಆಫೀಸಲ್ಲಿ ಇಡ್ನಿಟ್ಟು ಪಂಚಾಯತಿಗೆ ಹಾಕಿಟ ಇಲ್ಲ ಸರಿ ಹಾಕದ ಮಸ್ತ್ ಕುರಿ ಪ್ರಯತ್ನ ಹಾಕಿನ ಇಲ್ಲಿ ದೇವದರ್ಶನ ನಂಗೆ ಮಸ್ತ್ ಕುರಿ ನಂಗಳೊಕ್ಕದ ಬಂದಿದ್ದು ಸಹಾಯ ಹಾಕಿನಿ ಆಯಂಗೆ ನಂಗೆ ಇಲ್ಲಿ ಮಸ್ತ್ ಕುರಿ ಮೈನಸು ಬಂದಿನಿ. ഒരു സൈഡ് നിങ്ങൾ മുണ്ടുനാരി ചെല്ലിട്ട് അങ്ങനെ തമ്പ്രാട്ടിനെ മിന്നെ വെച്ചിട്ട് നിങ്ങൾ പഞ്ചായത്തിಗೆ ಹಾಕೊಂಡುಲ್ಲ അങ്ങനത്തെದೆಲ್ಲ ಪನಿ ಹಾಕೊಂಡುಲ್ಲ. ಬ್ಯಾಂಕ್ ಲೋನ್ಗೆ ಬರ್ನಾರಿ ಪೊರಕೆಟ್ಟನಿ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಅಪೋ ನಂಗೆ ದೇವದಾಸ್ ಕೊಲ್ಲಿ ಆವಟ್ಟು ರಾಘವ ಉಚ್ಚಿಲ ಆವಟ್ಟು ನಂಗೆ ಮಸ್ತ್ ಸಹಾಯಕ್ಕಿಟ್ಟು ಅವರಿಗೂ ಸಹಾಯಕನಿ ಓರ ಜಂಡಲ್ಲ ನಂಗೆ ಸಹಾಯ ಕೇಟಿಟ್ಟು ನಂಗೆ ಈ ಸಂಘಟನೆಯಲ್ಲಿ ಪನಿ ಹಾಕೊಂಡುಲ್ಲ. അങ്ങനെ 10 ആണ്ട് ನಂಗೆ ಈ ഒരു ಭಾರತೀಯ ತೀಯಾ ಸಮಾಜದಲ್ಲಿ ಪಾಪತ್ತಿನವರೇ ಪನಿ ಹಾಕನಿ ನಂಗೆ ನಲ್ಲೆ ಅವಕಾಶ ಹಾಕಿರ್ತಾನೆ. ನಿಂಗೆ ಎಲ್ಲರಿಗೂ ನಾನು ಏನೋರ್ಕ ಮಸ್ತ್ ಅಭಿನಂದನೆ ಕೊಡ್ತೊಂಡು ಇನಿ ಮಿನ್ನತೆ ಅವಧಿക്ക് നല്ല ഒരു ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿನ ನಿಂಗ ಕೂಡ ಇನ್ನು ಆಯ್ಕೆ ಹಾಕಿರ್ತಾರೋನು ಎನ್ನು ಚೆಲ್ಮ ನಂಗೆ 10 ವರ್ಷ 10 ಆಂಡ್ ನಂಗೆ ತನ್ನರಿ ಒರಿ ಎನಕಿಪ್ಪ ತೀಯಾ ಸೇವಾ ಸಹಕಾರ ಸಂಘಲಿ ನಾನು ಅಧ್ಯಕ್ಷ ಆಯಿತಲ್ಲ ಈ ಕುರಿ ಆಯ್ತು ഒരു ಜವಾಬ್ದಾರಿ ಉಂಡು ನಂಗಲ ಸಮಾಜದಲ್ಲಿ ಎಲ್ಲ ಒಂದು ಪೋಸ್ಟು ಎಲ್ಲರಿಗೂ ಓದಿ ಹಾಕಿಟ್ಟು ಪೋಟ್. ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ತೀಯಾ ಸಮಾಜದ ಅಭಿವೃದ್ಧಿಗೆ ಮಾತೆರ್ಲ ಸಂಘಟಿತ ರಾವಡು ಪಂಡ ತೆರಿಪಾಯರು. ನಮ್ಮ ಭಾರತೀಯ ತೀಯಾ ಸೇವಾ ಸಮಾಜ ಇವತ್ತು ಸಮಾಜ ಕೆಲವು ಪ್ರಮುಖರನ್ನು ಅದು ಯಾವ ಹುದ್ದೆಗೆ ಅವರು ಹೋಗಿದ್ದರೂ ಅದಕ್ಕೆ ನಮ್ಮ ಸಮಾಜ ಕಾರಣ. ಯಾಕಂತೇಳಿದರೆ ಉದಾಹರಣೆಗೆ ಸದಾಶಿವ ಉಳ್ಳಾಲು ಇವತ್ತು ಭಾರತೀಯ ತೀಯಾ ಸೇವಾ ಸಮಾಜದ ವಿವಿಧ ಹುದ್ದೆಯಲ್ಲಿ ಅಲಂಕರಿಸಿ ಕೇಂದ್ರ ಸಮಿತಿ ಅಧ್ಯಕ್ಷರಾದರೂ ಹೊರಗಡೆಯಿಂದ ಬೇರೆ ಉನ್ನತ ಸ್ಥಾನ ಸಿಗಬೇಕಾದ್ರೆ ಇದಕ್ಕೆ ಕಾರಣ ನಮ್ಮ ಸಮಾಜ. ಆ ಸಮಾಜ ಇವತ್ತು ಅವರಿಗೆ ಉನ್ನತ ಸ್ಥಾನ ಕೊಟ್ಟದಿಂದಲೇ ಬೇರೆ ವರ್ಗದಲ್ಲಿ ಅವರು ನಮ್ಮ ಸಮಾಜದೊಂದು ಉನ್ನತ ಸ್ಥಾನದಲ್ಲಿ ಇದ್ದರಿಂದ ಅವರಿಗೆ ಇವತ್ತು ಮೂಡದ ಅಧ್ಯಕ್ಷೆ ಸ್ಥಾನ ಸಿಗಲಿಕ್ಕೆ ನಿಜವಾಗಿ ಕಾರಣ ಅದು ರಾಜಕೀಯ ಇರ್ಬೋದು. ಆದರೆ ರಾಜಕೀಯದ ಹಿಂದೆ ನಮ್ಮ ಸಮಾಜ ಇದೆ ಅಂತ ಹೇಳೋದನ್ನು ನಾನು ಅವರಿಗೆ ನೆನಪಿಸಿಕೊಳ್ತಾ ಇದ್ದೇನೆ. 2024ನೇ ಸಾಲದ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರು ಬಾಬು ಪಿಲಾರ್ರನ್ನು ಈ ಪೊರ್ತು ಮಾನಾದಿಗೆ ಮಲ್ತೇರು. ಕ್ಷೇತ್ರದ ಗೌರವಾನ್ವಿತ ಆಚಾರ ಪಟ್ಟವರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಫಲವಸ್ತು ಶಾಲು ಒದಿಸಿ ನೆನಪಿನ ಕಾಣಿಕೆ ಗೌರವದ ಮನ್ನಡೆಯೊಂದಿಗೆ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ಬಾಬು ಪಿಲಾರ್ ಅವರಿಗೆ. ಚಿತ್ರದ ವಾಚನ ಏನಿದೆ ಅದು ಕೇವಲ ಅಕ್ಷರ ಮಾತ್ರವಲ್ಲ, ಅದನ್ನು ಅಕ್ಷರವನ್ನು ಕೃತಿರೂಪಕ್ಕಿಳಿಸಿದವರು ಬಾಬು ಪಿಲಾರ್ ಅವರು. ಸಾಧನೆಯಿಂದಲೇ ತೀಯಾ ಸಮಾಜದ ಕಣ್ಮಣಿಯಾಗಿ ತೀಯಾ ಬೆಳಕಾಗಿ ನಿಂತವರು ಬಾಬು ಪಿಲಾರ್ ಅವರು. ಸರಿಸುಮಾರು ಸಾರ್ಥಕ 30 ವರ್ಷಗಳ ಸುದೀರ್ಘ ಪಯಣದಲ್ಲಿ ಎಲ್ಲ ತೀಯರನ್ನು ಒಗ್ಗೂಡಿಸಿಕೊಂಡು ಸಮಾಜಕ್ಕೆ ಚಿಂತನ ಪರವಾಗಿ ಸಮಾಜಮುಖಿ ಚಿಂತನೆ ನೀಡುತ್ತಾ ಬಾಬು ಪಿಲಾರ್ ಅವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಸಂದರ್ಭದಲ್ಲಿ ಉಳ್ಳಾಲ ಸಮಿತಿದ ಹೊಸ ಅಧ್ಯಕ್ಷರಾದ ಉದ್ಯಮಿ ಜಯಂತ್ ಕೊಂಡಾಣ, ಪ್ರಧಾನ ಕಾರ್ಯದರ್ಶಿಯಾದ ಸುಕೇಶ್ ಮಂಜನಾಡಿ, ಉಪಾಧ್ಯಕ್ಷರಾದ ಬಾಬು ಪಿಲಾರ್, ಕೋಶಾಧಿಕಾರಿಯಾದ ಸುರೇಶ್ ಭಟ್ನಗರ ಬೊಕ್ಕ ಪದಾಧಿಕಾರಿಗಳನ್ನು ಘೋಷಣೆ ಮಾಡ್ತಾರೆ. ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವೇರು, ಆಚಾರ ಪಟ್ಟವೇರು ಕಮಲಾಕ್ಷ ಆತಾರ್, ಪ್ರಮುಖರು ರಾಘವ ಉಚ್ಚಿಲ್, ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಉಚ್ಚಿಲ್, ತೀಯಾ ಸಮಾಜದ ಉಪಾಧ್ಯಕ್ಷರು ರಾಜ್ಕುಮಾರ್ ಒಂಬತ್ತಕೆರೆ, ಸಬಿತಾ ಉಮೇಶ್ ತಲಪಾಡಿ, ರಾಮಚಂದ್ರ, ಪ್ರೇಮಚಂದ್ರ ತಾರ್ನಾಥ್, ರಾಘವ ಕೊಡ್ಮಣ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಮಹಿಂ ಪ್ರಾರ್ಥನೆ ಪಂಡಿರು, ಯಶವಂತಿ ಚೇ ಉಚ್ಚಿಲ್ ಸನ್ಮಾನ ಪತ್ರ ಓದಿರು, ಸುಕೇಶ್ ಮಂಜನಾಡಿ ಸಭೆ ನೆತ್ಕೊಂಡು ಸಭೆ ಸಾರಿಕೆ ಮಲ್ತೇರು.
ಸುದ್ದಿವಂಜಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಮೇರಿ ಹಿಲ್ದ ಗೃಹ ರಕ್ಷಕ ದಳ ಕಚೇರಿಡು ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯನ್ನು ಐತಾರ ಕಾಣೆ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ವತಿಯಿಂದ ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆಯನ್ನು ಮೇರಿ ಹಿಲ್ದ ಗೃಹ ರಕ್ಷಕ ದಳ ಕಚೇರಿಡು ಐತಾರ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಕಾರ್ಯಕ್ರಮದ ಉದಿಪನ ಮಂತದ ಗೃಹ ರಕ್ಷಕರು ರಕ್ಷಣೆ ಒದಗಾವನ ಕರ್ತವ್ಯದ ಒಟ್ಟಿಗೆ ಸಮಾಜಡುಪ್ಪುನ ಅನಾಗರಿಕೆರನ್ನು ನಾಗರಿಕರನ್ನದು ಮಲ್ಪುನ ಬೇಲೆಲ್ಲ ಮಲ್ಪೇರು ಅಂಚಾದು ಅಕ್ಲಿನ ಸೇವೆ ಜಾಸ್ತಿ ಗೌರವರ್ದು ಕೂಡ್ದುನು ಪಂಡ ತೆರಿಪಾಯರು. ಸೊ ಇಲ್ಲಿವರೆಗೂ ಸಹ ಅದು ನಡ್ಕೊತ ಬರ್ತಾ ಇದೆ. ನೀವು ನಮ್ಮ ಗೃಹ ರಕ್ಷಕರಾಗಿ ಇಲ್ಲದೇ ಇದ್ದಲ್ಲಿ ಖಂಡಿತವಾಗೂ ಹೇಳ್ತೀನಿ, ನಮ್ಮ ಟ್ರಾಫಿಕ್ ಮೂಮೆಂಟ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಇಶ್ಯೂಸ್ ಆಗಿರ್ಬೋದು, ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸಣ್ಣ ಪುಟ್ಟ ಇಶ್ಯೂ ಅಂತೇಳಿ ನಾವು ಅನ್ಕೊತೀವಿ. ಎಷ್ಟೋ ಜನರನ್ನ ಕುಡಿದು ಮಲಗಿ ಬಿದ್ದಿರ್ತಾರೆ. ಅಂಥವ್ರನ್ನೆಲ್ಲರನ್ನು ಸಹ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರೋದು ನಾನು ನೋಡಿದ್ದೀನಿ. ಸುಮಾರು ಜನ ಇಲ್ಲೇ ಇದ್ದೀರಾ. ಸೊ ತಾವು ತುಂಬ ಸಹಾಯ ಮಾಡಿದ್ದೀರಾ, ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬ ಒಂದು ಅನಾಗರಿಕರನ್ನು ನಾಗರಿಕ ಕಥೆಯಲ್ಲಿ ನೀವು ತರುವಂಥ ಸ್ಥಾನದಲ್ಲಿ ನೀವು ನಿಂತು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ. ಹಾಗಾಗಿ ಆ ಯೂನಿಫಾರ್ಮ್ಗೆ ತುಂಬಾ ಖುಷಿಯಾಗುತ್ತೆ, ತುಂಬಾ ನನಗೆ ಒಲವಿದೆ ಅದರಲ್ಲಿ. ಇನ್ನೊಂದು ವಿಷಯದಲ್ಲಿ ನನ್ನ ವೈಯಕ್ತಿಕ ವಿಷಯ ಹೇಳೋದಾದರೆ, ಯಾಕೆ ನಾನು ಯೂನಿಫಾರ್ಮ್ ಅಷ್ಟು ಇಷ್ಟಪಡ್ತೀನಿ ಅಂದರೆ, ನಾನು ಸಹ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪಲ್ಲಿನೂ ಸಹ ಇದ್ದೆ. ಸೊ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಮುಗಿಸಿದವನು ನಾನು. ಸೊ ಅದ್ರ ಜೊತೆಗೇನು ಸಹ ಶಾರ್ಟ್ ಸರ್ವಿಸ್ ಕಮಿಷನ್ದಲ್ಲೂ ಇದ್ದು ನಾನು ಬಿಟ್ಟು ಬಂದವನು. ಮಲ್ಲಬಿನಿರಾದ ಪಾಲ್ಪಡೆಯಿನ ದಕ್ಷಿಣ ಕನ್ನಡ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರಾಜೇಂದ್ರ ಡಿಎಸ್ ಪಾತಿರೊಂದು ಗೃಹ ರಕ್ಷಕ ದಳದಕ್ಲು ಸೇವೆ ಸುರು ಅವೆರ್ದು ಬೊಕ್ಕ ಗೌರವಧನ ಪನ್ಪಿನ ತತ್ವದಲಕ ಸೇವೆ ಸಂದಾವೇರು ಆಕ್ಲಿನ ಶಿಸ್ತು ಆಕ್ಲಿನ ಇಲ್ಲದ ಮಿತ್ತಲ ಪರಿಣಾಮ ಬೂರುಂಡು ಅವೆರ್ದು ಇಲ್ಲಡ್ಲ ಶಿಸ್ತುಬದ್ಧ ಜೀವನ ಸಾಧ್ಯ ಆಪುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಗೃಹ ರಕ್ಷಕ ದಳದ ಸಂಖ್ಯಾಬಲ ಹೆಚ್ಚಿಸಾವುನ ಅಗತ್ಯ ಉಂಡು. ಈ ನಿಟ್ಟಿಡು ಗೃಹ ರಕ್ಷಕರು ಸಾರ್ವಜನಿಕರನ್ನು ಪ್ರೇರೇಪಿಸಾವಡು ಪಂಡ ತೆರಿಪಾಯರು. ಯಾರು ಆರ್ಮಿಗೆ ಸೇರಲಿಲ್ಲ ಅಂದ್ರೆ ಮತ್ತಿನ್ನ ದೇಶ ಕಾಯೋರು, ಪೊಲೀಸಿಗೆ ಸೇರಲಿಲ್ಲ ಅಂದ್ರೆ ಯಾರು ನಮ್ಮ ಸಿವಿಲ್ ನಿಮಗೆ ರಕ್ಷಣೆ ಕೊಡೋರು. ಸೊ ರೇಟ್ ಆಫ್ ಅಟ್ರಿಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಸಂಖ್ಯಾಬಲ ಜಾಸ್ತಿ ಆಗೋ ಹಾಗೆ ನೀವು ನೋಡ್ಕೋಬೇಕು. ಆಮೇಲೆ ಇದು ನಾವು ಸಂಬಳಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಪಗಾರಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಮನಸ್ಸು ಇರಬಾರ್ದು. ಸೇವೆನೇ ಇರಬೇಕು ಫಸ್ಟ್ ಸೇವೆ, ಆಮೇಲೆ ಪಗಾರ ಅದು ಬರುತ್ತೆ, ರೆನ್ಯುಮರೇಷನ್, ಗೌರವಧನ. ಓಕೆ, ಸೊ ನೀವೆಲ್ಲರೂ ಕೂಡ ಬೇರೆಯವ್ರಿಗೂ ಕೂಡ ಪ್ರೇರೇಪಣೆ ನೀಡ್ತಾ ಹೋಮ್ ಗಾರ್ಡ್ಸ್ ಸೇರ್ಕೊಳ್ಳಲಿಕ್ಕೆ ಇದರ ಶಕ್ತಿಯನ್ನು ನೀವು ವೃದ್ಧಿಸ್ತಾ. ಗುರ್ಕಾರ್ಮಿನ ವಯಸ್ಸಿನ ಗೃಹ ರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲಾ ಸಮಾದೇಶರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಪಾತಿರೊಂದು ದಕ್ಷಿಣ ಕನ್ನಡ ಜಿಲ್ಲದ ಗೃಹ ರಕ್ಷಕ ದಳ ಜಿಲ್ಲಾಡಳಿತದ ಸೂಚನೆಗೆ ಅನುಗುಣವಾದ ಮಾತಾ ಸಂದರ್ಭಲೆಡ್ಲ ಪ್ರಾಮಾಣಿಕ ಸೇವೆಯನ್ನು ಒದಗಾದನು. ಮಾತಾ ವರ್ಗದಕ್ಲಿನ ಉಳಪಡೆದು ಪುನಃ ಗೃಹ ರಕ್ಷಕ ದಳ ರಾಜ್ಯಡೆ ಹೆಚ್ಚಿನ ಸಂಖ್ಯೆದ ಪದವೀಧರನ್ನು ಪಡೆಯಿನ ದಳ ಪಂಪಿನ ಹೆಗ್ಗಳಿಕೆಗೆ ಪಾತ್ರ ಆತನ ಪಡ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ರಕ್ಷಕ ಇಲಾಖೆ 1963ರಲ್ಲಿ ಪ್ರಾರಂಭಗೊಂಡು ಡಾಕ್ಟರ್ ಎಂ.ವಿ. ಶೆಟ್ಟಿಯವರು ಪ್ರಥಮ ಜಿಲ್ಲಾ ಕಮಾಂಡೆಂಟ್ ಆಗಿ ಕೆಲಸ ನಿರ್ವಹಿಸಿದ್ದರು. ಆ ನಂತರದಲ್ಲಿ ಇಲ್ಲಿಯವರೆಗೆ ಶ್ರೀ ಬಂಧುಸಾರ ಶೆಟ್ಟಿ, ಡಾಕ್ಟರ್ ಅರೂರು ಭಾಸ್ಕರ್ ರಾವ್, ಡಾಕ್ಟರ್ ವಿದ್ಯಾಧರ ಶೆಟ್ಟಿ, ಡಾಕ್ಟರ್ ಶಿವಪ್ರಸಾದ್ ರೈ, ಶ್ರೀ ಸುರೇಶ್, ಶ್ರೀ ಧರ್ಮಯ್ಯ, ಶ್ರೀ ಸಿದ್ದರಾಮಪ್ಪ, ಶ್ರೀ ದಿಲೀಪ್, ಶ್ರೀ ಟಿ.ಪಿ. ಶಿವಕುಮಾರ್ ಹೀಗೆ ಅನೇಕ ಗಣ್ಯರು ಗೌರವಾನ್ವಿತ ಕಮಾಂಡೆಂಟರಾಗಿ ಸೇವೆ ಸಲ್ಲಿಸಿದ್ದು, ಪ್ರಸಕ್ತ ನಾನು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು 6/1/2015ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳದ ಸಮಾದೇಷ್ಟನಾಗಿ ಕಳೆದ 10 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಗೃಹ ರಕ್ಷಕರ ಸಂಖ್ಯಾಬಲವಿದ್ದು ಒಟ್ಟು 15 ಘಟಕಗಳು ಇದ್ದು ಅದರಲ್ಲಿ 5 ತಾಲೂಕು ಘಟಕ ಮತ್ತು 10 ಉಪ ಘಟಕಗಳು ಕೆಲಸ ನಿರ್ವಹಿಸ್ತಾ ಇದೆ. ಪ್ರಸ್ತುತ ಕರಾವಳಿ ಕಾವಲು ಪಡೆ ಹೊರತುಪಡಿಸಿ 684 ಗೃಹ ರಕ್ಷಕರ ಸಂಖ್ಯಾಬಲವಿರುತ್ತದೆ. ಕಿಶೋರ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಾಯರು. ಮತ್ತು ಆಸ್ತಿಗಳಿಗೆ ರಕ್ಷಣೆ ನೀಡುವಲ್ಲಿ ನನ್ನ ಶಕ್ತಿಯಾನುಸಾರ ಶ್ರಮಿಸುತ್ತೇನೆ ಎಂದು ಪ್ರಮಾಣಪೂರ್ವಕವಾಗಿ ಘೋಷಿಸುತ್ತೇನೆ. ಶ್ಯಾಮಲ ಸಭೆ ಸುಧಾರಿಕೆ ಮಂತೇರು ಗೃಹ ರಕ್ಷಕ ದಳ ಪ್ಲಟೂನ್ ಕಮಾಂಡರ್ ಮಾರ್ಕ್ ಶೇರ ಸಭೆ ನಿಂತ್ಕೊಂಡೇರು. ದಿನೇಶ್ ಉಪ್ಪಿನಂಗಡಿ ಸೊಲ್ಮೆ ಸಂದಾಯರು. ಈ ಪೊತ್ತು ಪತ್ರಕರ್ತೆಯರು ಹರೀಶ್ ಮೋಟುಕಾಣ, ಗೃಹ ರಕ್ಷಕ ದಳದ ಉಪ್ಪಿನಂಗಡಿ ಘಟಕದ ಸುಕಿತಾ, ಬೆಳ್ತಂಗಡಿದ ಚಾಕೋ, ಉಳ್ಳಾಲದ ಅಬ್ದುಲ್ ಖಾಲಿದ್,
ಕಡಬದ ಉದಯಶಂಕರ್ ಭಟ್ರೆಗ್ ಮಾನಾದಿಗೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು ಕುಡ್ಲ ಭಕ್ತಿ ಸಿಂಚನದಕ್ಕಲು ಶನಿವಾರ ಬಯ್ಯಗ್ 41ನೇ ದಿನದ ಸಂಧ್ಯಾ ಭಜನೆ ನಡಪಾದ ಕುರಿಯರು. ಅಸೇಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 7 ತಾರೀಕು ಶನಿವಾರ ನಡೆದಿನ 41ನೇ ದಿನದ ಸಂಧ್ಯಾ ಭಜನಾ ಸಂಕೀರ್ತನೆಗೆ ಶ್ರೀಮತಿ ಸುಮಿತ್ರಾ ಅಮರ್ ರೈ ಬೊಕ್ಕ ಆಶ್ರಿತಾ ರೈ ಬ್ರಹ್ಮಸ್ಥಾನ ಕುತ್ತೆತ್ತೂರು, ಶ್ರೀ ದೇವದಾಸ್ ಬೊಕ್ಕ ಜೋಗ್ಲು ಅಸೇಗೋಳಿ, ಶ್ರೀಮತಿ ಬೊಕ್ಕ ಶ್ರೀ ಶಿವರಾಜ್ ಮಂಗಳೂರು ವಿಶ್ವವಿದ್ಯಾಲಯ, ವೆಂಕಟೇಶ್ ಭಟ್ ಮಂಜನಾಡಿ, ಶ್ರೀಮತಿ ವಿಜಯಲಕ್ಷ್ಮಿ ಸದಾನಂದ ರೈ ಅಸೈಗೋಳಿ, ಶ್ರೀಮತಿ ಭಾರತಿ ಸಂಜೀವ ಪಟ್ಟೋರಿ, ಶ್ರೀಮತಿ ಪೂರ್ಣಿಮಾ ಶ್ರೀಕಾಂತ್ ಪಟ್ಟೋರಿ, ಶ್ರೀಮತಿ ಮಂಜುಳಾ ಬೊಕ್ಕ ಇಲ್ಲದಕ್ಲು ಪಟ್ಟೋರಿ, ಶ್ರೀಮತಿ ಶಶಿಕಲಾ ಪವನ್ ಪಟ್ಟೋರಿ, ಮಲ್ಲಪ್ಪ ಲತಾ ಬೊಕ್ಕ ಜೋಗ್ಲು ಕೆಎಸ್ಆರ್ಪಿ ಅಸೈಗೋಳಿ, ಶ್ರೀಮತಿ ನಾಗಿ ಲಕ್ಷ್ಮಣಗೌಡ ಜೋಗ್ಲು ಕೆಎಸ್ಆರ್ಪಿ, ಶ್ರೀಮತಿ ಕಾವ್ಯ ದೀಕ್ಷಿತ್ ಅಸೈಗೋಳಿ ಸೈಟ್, ಶ್ರೀಮತಿ ವಿಮಲಾ ತಾರ್ನಾಥ್ ಅಸೈಗೋಳಿ ಸೈಟ್, ಪ್ರೇಮ ರಮೇಶ್ ಮಲ್ಲಿ ಪಾಲೆಮಾರ್ ಗುತ್ತು ತುಡರ್ ಬೆಳಗಾದು ಚಾಲನೆ ಕೊರಿಯರು. ಸ್ವಾಗತವನ್ನು ಬಯಸ್ತೇವೆ. ಹೃತ್ಪೂರ್ವಕ ಸ್ವಾಗತ. ಅವರಿಗೆ ನಾಗವೇಣಿ ಶೆಟ್ಟಿ ಅಕ್ಕ ಅವರು ಬಂದು ಅವರಿಗೆ ಶಾಲಿನ ಕಾಣಿಕೆಯನ್ನು ಗೌರವವನ್ನು ನೀಡಬೇಕು ಅಂತ ಹೇಳಿ. Jai
ಶ್ರೀ ಭಕ್ತಿ ಸಿಂಚನದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ಕುರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುತ್ತಾರ ದುರ್ಗಾವಾಹಿನಿ ಮಹಿಳಾ ಮಂಡಳದ ಬೊಳ್ಳಿ ಪರ್ವಾಚರಣೆ ಬಕ ಸ್ವಂತ ಕಟ್ಟಣದ ದಶಮಾನೋತ್ಸವದ ಸಂಭ್ರಮಾಚರಣೆಯನ್ನು ಸತ್ಯನಾರಾಯಣ ಪೂಜಾ ವಿಧಿಕ್ಲೆಡು ಸಾಂಸ್ಕೃತಿಕ ಸಭೆಲೆಸಡು ಐತಾರ ಇಡೀ ದಿನ ನಡಪಾಯರು. ಕುತ್ತಾರ ದುರ್ಗಾವಾಹಿನಿ ಮಹಿಳಾ ಮಂಡಳಿದಾಗ್ಲು ತಂಕ್ಲಿನ ಬೊಳ್ಳಿ ಪರ್ವದ ಸಂಭ್ರಮನು ಐತಾರ ಇಡೀ ದಿನ ಬಾರಿ ಗೌಜಿರು ಆಚರಿಸಾಯರು. ದುರ್ಗಾವಾಹಿನಿ ಮಹಿಳಾ ಮಂಡಳದ ಸ್ವಂತ ಕಟ್ಟೋಣ ಆದ 10 ವರ್ಷ, ಮಹಿಳಾ ಮಂಡಳಗು 25 ವರ್ಷ. ಇನ್ನದ ಒಟ್ಟು ಸಂಭ್ರಮನು ದುರ್ಗಾವಾಹಿನಿ ಮಹಿಳಾ ಮಂಡಳಡು ಶ್ರೀ ಸತ್ಯನಾರಾಯಣ ವೃತಾಚರಣೆ ಪೂಜಾ ಕಾರ್ಯಕ್ರಮ ಆಚರಿಸಾಯರು. ಬೊಳ್ಳಿ ಪರ್ವದ ಸಂಭ್ರಮವಾದ ಬಯ್ಯಡು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಕಲಾವೇದಿಕೆಡು ಅಟನೆ ಮಲ್ತಿನ ಸಭೆಲೇಸಿನ ಹಿರಿಯ ಕೃಷಿಕರು ಪಿಲಾರು ಮೇಗಿನ ಮನೆತ ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ತುಡರ್ ಬೆಳಗಾದ ಉದಿಪನ ಮಲ್ತೇರು. ಗಟ್ಟಿಯಾದ ಶಕ್ತಿಯುತವಾದ ಗುಳೆಯಡ ಪಂಪನ ಎಟ್ಟೆಪ್ಪಿದ ಮದಿಪನ ಕೊಲುತ್ತೆ ಉದಿಪನದಲ್ಲಿ ಸಭೆಲೆಸರು ಮಲ್ಲಬಿನಿರಾದ ಪಾಲ್ಪಡೆಯಿನ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ಡಿಎಸ್ ಪಾತಿರೊಂದು ಅಪ್ಪೆಲ್ಲು ಒಟ್ಟು ಸೇರೊಂದು 25 ವರ್ಷ ಒಂಜಿ ಸಂಘನ ನಡಪಾವನಿ ಅವು ಮಲ್ಲ ಸಾಧನೆ ಮೂಲು ಮಹಿಳಾ ಶಕ್ತಿ ತೋಚಿದು ಬರ್ಕೊಂಡು ಸ್ವಂತ ಕಟ್ವಣ ಸಾಮಾಜಿಕ ಸೇವೆಲು ಇಂದು ಮಾತ ದುರ್ಗಾ ವಾಹಿನಿದ ಸಾಧನೆ ನನಲಾತು ಸಮಾಜ ಸೇವೆಡು ದುಂಬಾರಿಡು ಪಣದು ಅಭಿನಂದನದ ಪಾತ್ರ ಪಂಡೇರು. ಈ ಪ್ರದೇಶ ಮಾತಿರೆಲ್ಲ ಸೇರಿದಂಚಿನ ಅವಕಾಶ ಮಂತಕೊರ್ನಂಚಿನ ಮಹಿಳಾ ಮಂಡಲದ ಅಧ್ಯಕ್ಷರಿಗೆ ಸರ್ವೇರೆಲ್ಲ ಒಂದೇ ಒಂದು 25 ವರ್ಷ ಮಹಿಳಾ ಮಂಡಲ ನಡಪ ಬರ್ತಿನ ರೀತಿ ಪಂಡಿದೆ ವಾವ ರೀತಿ ಆರೋಗ್ಯ ಶಿಬಿರ ದಿಕ್ಕು ಟೈಲರಿಂಗ್ ತರಬೇತಿ ಫ್ಯಾಷನ್ ಡಿಸೈನಿಂಗ್ ಶಿಶುಪಾಲನಾ ಕೇಂದ್ರ ರಕ್ತದಾನ ಶಿಬಿರ ನಿಜವಾದ ಮುಖ್ಯ ಕಾರ್ಯಕ್ರಮ ತೂನಗ ಒಂದು ಏತು ನಮ್ಮ ದುರ್ಗಾವಾಹಿನಿ ಸಂಸ್ಥೆ ಕೆಲಸ ಮಾಡ್ತೋದು ಗೊತ್ತಾಂಡೆ ಅಂಚಾದೆ ಎಡ್ಡೆ ರೀತಿಯಲ್ಲಿ ಕೆಲಸ ಮಾಡ್ತೋದು ಬರ್ತದೆ. ಬೆಳ್ಳಿ ಹಬ್ಬ ದಶಮಾನೋತ್ಸವ ಸಂಭ್ರಮನೆ ದೇವರನ್ನ ಆಶೀರ್ವಾದ ಆಚರಣೆ ಮಾಡ್ತದೆ. ಸಹಕಾರ ಮಂತ್ರಿ ಮಾತಿರೆಲ್ಲ ಯಾರು
ಜಿಲ್ಲೆಡು ಸ್ವಂತ ಕಟ್ಟಡವನ್ನು ಪಡೆಯೊಂದು ನಿರಂತರ ಸಾಮಾಜಿಕ ಸೇವೆಯನ್ನು ಮಲ್ತೊಂದು ಮಾತಾ ಕ್ಷೇತ್ರಡ್ಲ ಮಲ್ಲ ಸಾಧನೆ ಮಲ್ತಿನ ಪುಂಜವುಲು ದುರ್ಗಾ ವಾಹಿನಿದ ಮೂಲಕ ತಂಕ್ಲಿನ ಶಕ್ತಿನ ತೋಜಾದಿರು 25 ವರ್ಷದ ಬೊಳ್ಳಿ ಪರ್ಬ ನನಲಾತು ಎಡ್ಡೆ ಸಾಧನೆಗೂ ಸಾಧಿ ಆವಡು ಪಂಡದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೆಚ್ಚುಗೆದ ಪಾತ್ರ ಪಂಡೇರು. ನಮ್ಮ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದ ಆಯ್ಕೆಯಾದ ಬಾಲಿನ ಕೊಲ್ಲದೆ ಮಾದರಿಯಾಪನ ಈ ಕಾರ್ಯಕ್ರಮ ಅಂತೇಳಿ ಐದೊಟ್ಟಿಗೆ ಹಿರಿಯಗಳನ್ನು ಕೊಂಡದ್ದು ವೇದಿಕೆ ಕಾರ್ಯಕ್ರಮ ಅಂತೇಳಿ ನಾನಾಥ ಜೋಕುಲಿಗೆ ಸನ್ಮಾನ ಗೌರವ ಮತ ಕೊರಿಯರು ಬಂದೆ. ಸತ್ಯನಾರಾಯಣ ಪೂಜೆ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯ ರೀತಿಯಲ್ಲಿ ಮಹಾದೇವರಲ್ಲಿ ಕೊಲ್ಲುವುದು ದೇವರಿಗೆ ಮಹಾದೇವರ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆರೋಗ್ಯ ಕರುಣಿಸವರು ಬಂದ ಏಕೈಕ ಉದ್ದೇಶರು ಅನ್ನದಾನದೊಟ್ಟಿಗೆ ಪುರೋಹಿತರ ಅರೆಗಳ ಸನ್ಮಾನ ಬಂದರೆ ಈ ಕಾರ್ಯಕ್ರಮ ಮಂದಿರವನ್ನು ಒಂದು ಮಾದರಿಯಾದ ಕಾರ್ಯಕ್ರಮ. ದುರ್ಗಾವಾಹಿನಿಯ ಅಪ್ಪನ ಶಕ್ತಿ ಇಂಜಿನ ದುರ್ಜಟಿಯ ಶಕ್ತಿಯಿಂದ ಅದೇ ಶಕ್ತಿ ದುರ್ಗಾವಾಹಿನಿಯ ಮಹಿಳಾ ಮಂಡಲದ ಅಧ್ಯಕ್ಷರ ಪದಾಧಿಕಾರಿ ಬಂದಿರೇನು ಅಕಲಿನ ಮನಸ್ಸು ವಿಶಾಲವಾಯಿನ ಮನಸ್ಸು ಯಾನ ಎಡ್ಡೆ ಕೊಡು ಬಾಕಿದಕ್ಕೆ ಎಡ್ಡೆ ಅವರು. ದುರ್ಗಾವಾಹಿನಿ ಕಟ್ಟಡ ಸಮಿತಿ ಅಧ್ಯಕ್ಷರಾದ ಸೇವೆ ಸಂದಾಯಿನ ಜಗನ್ನಾಥ್ ಸಾಲ್ಯಾನ್, ಗೌರವ ಸಲಹೆಗಾರರಾದ ನಿರಂತರ ಮಾರ್ಗದರ್ಶನ ಕೊರ್ನ ಪವಿತ್ರ ಕುಮಾರ್ ಗಟ್ಟಿ, ರಾಘವೇಂದ್ರ ಹೊಳ್ಳ, ರಾಜೇಶ್ ಅತ್ತಾವರ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ದುರ್ಗಾವಾಹಿನಿದ ಮಾಜಿ ಅಧ್ಯಕ್ಷರ್ನಕ್ಲು ಶ್ರೀಮತಿ ವೇದ ಪವಿತ್ರ ಕುಮಾರ್ ಗಟ್ಟಿ, ಶ್ರೀಮತಿ ತಂಗಮ್ಮ, ಶ್ರೀಮತಿ ಶಶಿಕಲಾ ಗಟ್ಟಿ, ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಮೊಕ್ಲೆಗ್ ಗೌರವ ಅಭಿನಂದನೆ ಸಂದಾಯರು. ಕ್ರೀಡಾಪಟುವಾದ ಸಾಧನೆ ಮಲ್ತಿನ ತಂಕ್ಲಿನ ಪರಿಸರದ ವಿದ್ಯಾರ್ಥಿ ಪ್ರತಿಭೆ ಕುಮಾರಿ ಸಾನ್ವಿ, ತಂಕ್ಲಿನ ಭಜನಾ ತಂಡದ ಸದಸ್ಯರು ಅಂಕಿತಾ ಬೊಕ್ಕ, ದಕ್ಷ್ ಮೊಕ್ಲೆಗ್ ಪ್ರತಿಭಾ ಪುರಸ್ಕಾರ ಒಪ್ಪ್ಯಾಯರು. ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಕ್ಷೇತ್ರದ ಅಧ್ಯಕ್ಷರು ರಾಜೇಶ್ ಅತ್ತಾವರ, ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಚಾಲಕರು ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಉಡಿದೊಟ್ಟು, ಯಕ್ಷಧ್ರುವ ಮಹಿಳಾ ಘಟಕದ ಗೌರವ ಅಧ್ಯಕ್ಷರು ಶ್ರೀಮತಿ ಆರತಿ ಬಿ ಆಳ್ವ, ಮೆಸ್ಕಾಂ ಇಲಾಖೆ ಜೂನಿಯರ್ ಇಂಜಿನಿಯರ್ ನಿತೇಶ್ ಹೊಸಗದ್ದೆ, ಪುರೋಹಿತರು ರಾಘವೇಂದ್ರ ಹೊಳ್ಳ, ಕಟ್ಟಡ ಸಮಿತಿ ಅಧ್ಯಕ್ಷರು ಜಗನ್ನಾಥ್ ಸಾಲ್ಯಾನ್, ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ದುರ್ಗಾವಾಹಿನಿ ಮಹಿಳಾ ಮಂಡಳಗೂ ಶುಭ ಹಾರೈಸಿರು. ಮಾಜಿ ಶಾಸಕರು ಕೆ ಜಯರಾಮ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಭೇಟಿ ಕೊಡ್ದು ಎಡಬೈಕೆರು. ಗೌರವ ಸಲಹೆಗಾರರು ಪವಿತ್ರ ಕುಮಾರ್ ಗಟ್ಟಿ, ವಿವೇಕಾನಂದ ಎಲ್ ಸನಿಲ್, ರಾಜೇಶ್ ಹೊಳ್ಳ ಬೊಕ್ಕ ದುರ್ಗಾವಾಹಿನಿದ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಮಹಿಳಾ ಮಂಡಳ ಸದಸ್ಯರು ಪ್ರಾರ್ಥನೆ ಪಂಡೇರು. ಅಧ್ಯಕ್ಷರು ಶ್ರೀಮತಿ ಸುನೀತಾ ಗಟ್ಟಿ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಶಿಕಲಾ ಗಟ್ಟಿ ವರದಿ ಮಂಡಿಸಾಯರು. ಮಾಜಿ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಸಭೆ ಸುಧಾರಿಗೆ ಮಾಡ್ತೇರು. ಕೋಶಾಧಿಕಾರಿ ಶ್ರುತಾ ಶೆಟ್ಟಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ತೊಕ್ಕೋಟು ಒಳಪೇಟೆದ ಶ್ರೀ ವಿಠೋಬಾ ರುಕುಮಾಯಿ ಮಂದಿರದ 77ನೇ ವಾರ್ಷಿಕ ಭಜನಾ ಮಂಗಲೋತ್ಸವ ಐತಾರ ಕಾಂಡಿರ್ದು ರಾತ್ರಿ ಮಠ ನಡಪಾಯಿರು. ತೊಕ್ಕೋಟು ಉಲಂಪೇಟದ ಶ್ರೀ ವಿಠೋಬಾ ರುಕ್ಮಾಯಿ ಭಜನಾ ಮಂದಿರ ನವೀಕರಣ ಆದು ಹೊಸ ದೇಕಿಡು ಕಂಗೊಳಿಸ ಹೊಂದಿದ್ದು ಐತಾರ ಇಡೀ ದಿನ ತಂಕ್ಲಿನ 77ನೇ ವಾರ್ಷಿಕ ಭಜನಾ ಮಂಗಳೋತ್ಸವವನ್ನು ಆಚರಿಸಾಯಿರು. ಪುಲ್ಯಕಾಂಡ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಗಳೇ ನಡಪಾಯಿರು.
ಕೈತಾಲೂಕಿನ ಮಹಾದೇವಿಗಳ ಸರಸ್ವತಿ ಭಗವತಿಗಳ ಅವೇ ಪ್ರಕಾರ ಆದ ಸರ್ವ ದೀಪೋತ್ತೇಶ್ವರಿಗಳ ಶ್ರದ್ಧೆ ಭಕ್ತಿ ಬಂಧನ ಕಂಡು ಕೈ ಪ್ರಾರ್ಥನೆ ಮಾಡ್ಕೊಂಡೆ ಅಗ್ನಯೇ ಸ್ವಸ್ತಿ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಅವ್ಯವಾಹನ. ಉದ್ಯಮಿ ಆಸ್ಥಾ ಸಂಸ್ಥೆದ ಸಿಇಒ ಲಾಂಚುಲಾಲ್ ಕೆಎನ್ ಶ್ರೀಮತಿ ಭವ್ಯ ತುಡರ್ ಬೆಳಗಾದ 77ನೇ ವರ್ಷದ ಭಜನಾ ಮಂಗಳೋತ್ಸವವನ್ನು ಉದಿಪನ ಮಲ್ತೇರು. ಅವಿರ್ದ ಬೊಕ್ಕ ಪರಿಸರದ ಬೇತೆ ಬೇತೆ ಭಜನಾ ಮಂಡಳಿದ ಸದಸ್ಯರು ಭಜನಾ ಸಂಕೀರ್ತನ ಸೇವೆಯನ್ನು ನಡಪಾತ್ಕೊರಿಯರು. ಮಂದಿರದ ಗೌರವ ಅಧ್ಯಕ್ಷರು ಪದ್ಮನಾಭ ಕಾರ್ಪೆಂಟರ್, ಟಿಎನ್ ಗಟ್ಟಿ, ಅಧ್ಯಕ್ಷರು ಉಮೇಶ್ ಬಿಎಂ, ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ರೈ, ಕೋಶಾಧಿಕಾರಿ ಮೋಹನ್ ಬಂಗೇರ, ಉಪಾಧ್ಯಕ್ಷರು ಭಾಸ್ಕರ್ ಕಾಪಿಕಾಡ್, ಶ್ರೀಮತಿ ಮಂಜುಳಾ ಹರಿಶ್ಚಂದ್ರ, ಜೊತೆ ಕಾರ್ಯದರ್ಶಿ ಚೇತನ್ ಕುಮಾರ್ ಶೆಟ್ಟಿ, ಸಂಘಟನಾ ಕಾರ್ಯದರ್ಶಿಗಳು ಪ್ರದೀಪ್ ಗಟ್ಟಿ ಭಟ್ನಗರ, ವಸಂತರಾವ್ ಗೋರಿಗುಡ್ಡೆ, ಶ್ರೀಮತಿ ಜಯಂತಿ ಭಾಸ್ಕರ್ ಕೃಷ್ಣನಗರ, ಅರ್ಚಕರು ಸುಕುಮಾರ್ ಸಾಲ್ಯಾನ್, ಡಾಕ್ಟರ್ ಅರುಣ್ ಉಳ್ಳಾಲ್, ಸಂದೀಪ್ ಭಟ್ನಗರ, ಭಜನಾ ಸಂಚಾಲಕರು ಗಂಗಾಧರ್ ಶೆಟ್ಟಿ,
ನಾರಾಯಣ್ ಗಟ್ಟಿ, ರಾಮಚಂದ್ರ ಆಚಾರಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಮೋಕೆದ ವೀಕ್ಷಕ ಬಂಧುಲೆ ಇಡೆಗೆ ಹೊಸಕುಲದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಹೊಸಕುರಲ್ 24x7.